ಸುಮಾರು 12 ವರ್ಷಗಳ ಹಿಂದೆ, ಅಂದರೆ 2009ರ ಆಸುಪಾಸು. ರಾತ್ರಿ ಸುಮಾರು 8:45 ಸಮಯ. 5, 10, 15 ದರವುಳ್ಳ ಚಿತ್ರಮಂದಿರವದು. ₹5 ಕೊಟ್ಟು ಗಾಂಧಿ ಕ್ಲಾಸ್ ಟಿಕೆಟ್ ಪಡೆದು ಚಿತ್ರಮಂದಿರದೊಳಗೆ ಎಂಟ್ರಿ ಕೊಟ್ಟಿದ್ದ. ಚಿತ್ರಮಂದಿರವು ತಕ್ಕ ಮಟ್ಟಿಗೆ ತುಂಬಿತ್ತು. 15 ನಿಮಿಷಗಳ ಬಳಿಕ ಸಿನಿಮಾವೇನು ಶುರುವಾಯಿತು. ಹೀಗೆ ಸ್ವಲ್ಪ ಹೊತ್ತು ಸಿನಿಮಾ ನಡೀತಾ ಇರುವಾಗ ಜೇಬಿನಲ್ಲಿದ್ದ ಬೀಡಿ ಆತನನ್ನು ಡಿಸ್ಟರ್ಬ್ ಮಾಡ್ತಿತ್ತು. ಹೀಗಾಗಿ ಜೇಬಿನಿಂದ ಬೆಂಕಿಪಟ್ಟಣ ತೆಗೆದವನೇ ಬೀಡಿಯನ್ನು ಹೊತ್ತಿಸಿದ. ಕಡ್ಡಿಯನ್ನು ಹಾಗೆ ಬಿಸಾಕಿದ. ಕಡ್ಡಿ ನೇರವಾಗಿ ಚಿತ್ರಮಂದಿರದ ಪರದೆಯತ್ತ ಹಾರಿತು ನೋಡಿ. ಸ್ವಲ್ಪ ಹೊತ್ತಿನಲ್ಲೇ ಸಣ್ಣದಾದ ಕಿಡಿ ಚಿತ್ರಮಂದಿರವನ್ನೇ ಆವರಿಸಿತು. ಪ್ರೇಕ್ಷಕರೆಲ್ಲರೂ ಭಯಬಿದ್ದು ಎದ್ದುವ ತದ್ದುವ ಓಡಿದ್ರು. ಹೀಗಾಗಿ ಕಾಲ್ತುಳಿತಕ್ಕೆ ಸಿಲುಕಿ ಅದೆಷ್ಟು ಮಂದಿ ಉಸಿರು ಚೆಲ್ಲಿದ್ರು. ಮತ್ತೊಂದೆಡೆ ಬಾಲ್ಕನಿಯಿಂದ ಒಂದಿಷ್ಟು ಮಂದಿ ಹಾರಿದ್ರು. ಇದರಲ್ಲಿ ಕೆಲವರು ಗಂಭೀರವಾಗಿ ಗಾಯಗೊಂಡ್ರೆ ಮತ್ತೆ ಕೆಲವರು ಕೊನೆಯುಸಿರೆಳೆದ್ರು. ಬೆಳಿಗ್ಗೆಯಾಗುವಷ್ಟರಲ್ಲಿ ಚಿತ್ರಮಂದಿರ ಸುಟ್ಟು ಕರಕಲಾಗಿತ್ತು. ಒಂದಿಷ್ಟು ಮಂದಿಯ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಅಷ್ಟಕ್ಕೂ ಈ ದುರ್ಘಟನೆ ನಡೆದ ಚಿತ್ರಮಂದಿರ ಯಾವುದು? ಅದು ಪ್ರಸ್ತುತ ಹೇಗಿದೆ ಗೊತ್ತಾ? ಎಸ್, ಇದು ದೆಹಲಿಯ ಆಶ್ರಮ್ ಚೌಕ್ ಅನ್ನೋ ಪ್ರದೇಶದಲ್ಲಿದ್ದ ಶಾಲಿಮಾರ್ ಅನ್ನೋ ಚಿತ್ರಮಂದಿರದಲ್ಲಿ ನಡೆದ ದುರ್ಘಟನೆ. 1950ರ ಆಸುಪಾಸಿಗೆ ಕಟ್ಟಿದ ಈ ಚಿತ್ರಮಂದಿರ ಸಾಮಾನ್ಯ ವರ್ಗದ ಜನರಿಗೆ ಮನರಂಜನೆಯನ್ನು ನೀಡ್ತಿತ್ತು. 2009ರಲ್ಲಿ ನಡೆದ ಬೆಂಕಿ ಅನಾಹುತದ ಬಳಿಕ ಚಿತ್ರಮಂದಿರದಲ್ಲಿ ಇಂದು ಸ್ಮಶಾನ ಮೌನ ಆವರಿಸಿದೆ. 12 ವರ್ಷಗಳ ಹಿಂದೆ ಚಿತ್ರಮಂದಿರಕ್ಕೆ ಬೆಂಕಿ ಬಿದ್ದು ಆರಿದ ಬಳಿಕ ಹೇಗಿತ್ತೋ ಅದೇ ಪರಿಸ್ಥಿತಿ ಪ್ರಸ್ತುತವೂ ಇದೆ. ಎಲ್ಲೆಂದರಲ್ಲಿ ಸುಟ್ಟ ಅವಶೇಷಗಳು. ಆ ಕಾಲದ ಸಿನಿಮಾ ರೀಲ್ಗಳನ್ನು ಕಾಣಬಹುದು. ಇದಕ್ಕೆ ಒಂದಿಷ್ಟು ಕಸಗಳು ಸೇರ್ಪಡೆಗೊಂಡಿದೆ. ಪಾರಿವಾಳ ನಾಯಿಗಳ ವಾಸಸ್ಥಾನವಾಗಿದೆ. ರಾತ್ರಿ ಆದರೆ ಸಾಕು, ಕುಡುಕರ ಅಡ್ಡೆಯಾಗಿ ಶಾಲಿಮಾರ್ ಪರಿವರ್ತನೆಯಾಗುತ್ತೆ. ಅಷ್ಟೇ ಅಲ್ಲದೆ ಮೊದಲು ಟಿಕೆಟ್ ಕೊಡ್ತಿದ್ದ ಕೊಠಡಿಯಲ್ಲಿ ಈ ಪ್ರದೇಶದ ಸುತ್ತಮುತ್ತಲ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ರಾತ್ರಿಯ ಹೊತ್ತು ಬಂದು ಮಲಗ್ತಾರೆ. ಇವೆಲ್ಲದಕ್ಕೆ ಸಾಕ್ಷಿ ಎನ್ನುವಂತೆ ಚಿತ್ರಮಂದಿರದಲ್ಲಿ ಮದ್ಯದ ಬಾಟಲಿ, ಇಸ್ಪಿಟ್ ಕಾರ್ಡ್ಗಳನ್ನು ಕಾಣ್ಬೋದು. ಒಟ್ಟಿನಲ್ಲಿ ಹಾಳು ಕೊಂಪೆಯಾಗಿದೆ ಶಾಲಿಮಾರ್. ಒಂದು ಕಾಲದಲ್ಲಿ ದಿನ 4 ಪ್ರದರ್ಶನ ನಡೀತಾ ಇದ್ದ ಶಾಲಿಮಾರ್ ಹಾಳು ಕೊಂಪೆಯಾಗಲು ಕಾರಣ ಚಿತ್ರಮಂದಿರದ ಮಾಲೀಕರೇ. ನಾಸಿರುದ್ದೀನ್ ಮತ್ತು ಶಮಿಯುದ್ದೀನ್ ನಡುವೆ ಮನಸ್ತಾಪ ಉಂಟಾಗಿ ಚಿತ್ರಮಂದಿರದ ಸ್ವಚ್ಛತೆಯ ಕೆಲಸವನ್ನು ಮಾಡದೆ ಹಾಗೆ ಬಿಟ್ರು. ಚಿತ್ರಮಂದಿರ ಇವಾಗ ಹೇಗಿದೆಯೋ ಹಾಗೆ ಇರಲಿ ಎಂದು ಹೇಳಿದ್ರು. ಹೀಗಾಗಿಯೇ ಚಿತ್ರಮಂದಿರ ಅವಸಾನದತ್ತ ಸಾಗಿದೆ ಎಂದು ಚಿತ್ರಮಂದಿರದ ಕಾವಲುಗಾರ ಉಬೇರಾಗೆ ಅವರ ಗೆಳೆಯ ವಿಶಾಲ್ ಶಾಲಿಮಾರ್ ಬಗ್ಗೆ ವಿವರಿಸಿದ್ರು. ಈ ದುರ್ಘಟನೆಯ ಬಳಿಕ ಚಿತ್ರಮಂದಿರವನ್ನು ಮಾರಾಟ ಮಾಡಲು ಮಾಲೀಕರು ನಿರ್ಧರಿಸಿದ್ರು. ಆದರೆ ಈ ತನಕ ಯಾರು ಕೂಡ ಶಾಲಿಮಾರನ್ನು ಕೊಂಡುಕೊಳ್ಳಲು ಮುಂದೆ ಬಂದಿಲ್ಲ. ಈ ಚಿತ್ರಮಂದಿರದಲ್ಲಿ ದೆವ್ವ ಪ್ರೇತಾತ್ಮಗಳಿವೆ ಎಂದು ಸುತ್ತಮುತ್ತಲ ಜನರು ಮಾತಾಡ್ತಾರೆ. ಒಂದಿಷ್ಟು ಮಂದಿಗೆ ಈ ಬಗ್ಗೆ ಅನುಭವವೂ ಆಗಿದೆಯಂತೆ. ಹೀಗಾಗಿ ಈ ಶಾಲಿಮಾರ್ ಮಾರಾಟ ಆಗುವ ತನಕ ಸುತ್ತಮುತ್ತಲ ಮನೆಯವರು ಹಾಗೆ ಅಂಗಡಿಯವರು ರಾತ್ರಿಯ ಹೊತ್ತು ಕಾವಲು ಕಾಯಲು ಉಬೇರಾಗಿ ವಿಶಾಲ್ಗೆ ವಾರಕ್ಕೆ ₹50 ನೀಡ್ತಾರೆ. ಒಟ್ಟಿನಲ್ಲಿ ಸಾಮಾನ್ಯ ವರ್ಗದ ಪ್ರೇಕ್ಷಕರನ್ನು ರಂಜಿಸಿದ್ದ ಚಿತ್ರಮಂದಿರ ಅನ್ಯಾಯವಾಗಿ ಕೊನೆಯುಸಿರೆಳೆದಿದ್ದು ಮಾತ್ರ ದುರಂತವೇ ಸರಿ. ನಮಸ್ಕಾರ. ತುಳುವಿನಲ್ಲೊಂದು ಕಿರುಚಿತ್ರ ರಿಲೀಸ್ ಆಗಿದೆ. ಖಡಕ್ ಚಾಯ್ ಎನ್ನೋ ಹೆಸರಿನ ಈ ಕಿರುಚಿತ್ರವನ್ನು ಮೇ 21 ಶುಕ್ರವಾರದಂದು ಕೋಸ್ಟಲ್ ವುಡ್ ಸ್ಟಾರ್ ಡೈರೆಕ್ಟರ್ ಕೆ ಸೂರಶೆಟ್ಟಿಯವರು ರಿಲೀಸ್ ಮಾಡಿದ್ದಾರೆ. ಹಾಸ್ಯ ಸನ್ನಿವೇಶವುಳ್ಳ ಕಿರುಚಿತ್ರ ಇದಾಗಿದ್ದು ರಕ್ಷಿತ್ ಚಿನ್ನು ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಕನ್ನಡ ತುಳು ಚಿತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ವಿಕ್ರಮ್ ರಾವ್ ಅವರು ಖಡಕ್ ಚಾಯ್ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ. ನಾವಂತೂ ಚಿತ್ರವನ್ನು ಕಣ್ತುಂಬಿಕೊಂಡು ಮೆಚ್ಚಿಕೊಂಡಿದ್ದೀವಿ. ನೀವು ಕೂಡ ಚಿತ್ರವನ್ನು ವೀಕ್ಷಿಸಿ ಬೆಂಬಲಿಸ್ತೀರಾ ತಾನೆ? ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ.
ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.